ಕೇರಳ ಜಮಿಯತುಲ್ ಮುಅಲ್ಲಿಮೀನ್ ಹಾಗೂ ಮದ್ರಸಾ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಉಡುಪಿ ರೇಂಜ್ ಮಟ್ಟದ ಇಸ್ಲಾಮಿಕ್ ಪ್ರತಿಭೋತ್ಸವ ಸ್ಪರ್ಧೆ ನಿಟ್ಟೆ ಬದ್ರಿಯಾ ಜುಮಾ ಮಸ್ಜಿದ್ ವಠಾರದಲ್ಲಿ ಜರುಗಿತು. ಸಮಾರಂಭವನ್ನು ಮೊಹಮ್ಮದ್ ಅಲಿ ಫೈಜಿ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಎಂಪಿ ಮೊಯ್ತೀನಪ್ಪ ಮಾತನಾಡಿ, ಕೆಲವು ವರ್ಷಗಳ ಹಿಂದಿನಿಂದ ನಮ್ಮ ಸರ್ಕಾರ ನಲ್ಲಿ ಕಲಿ ಯೋಜನೆ ಶಾಲೆಗಳಲ್ಲಿ ಜಾರಿಗೆ ತಂದಿದೆ. ಆದರೆ ನಮ್ಮ ಮದ್ರಸೆಗಳಲ್ಲಿ 1950ರಿಂದ ಈ ಯೋಜನೆ ಜಾರಿಗೆ ಬಂದಿರುತ್ತದೆ. ಪ್ರತಿಭಾ ಕಾರಂಜಿಯನ್ನ ನಮ್ಮ ತಾಲೂಕಿನ 13 ಮದ್ರಸಗಳ ಮಕ್ಕಳು ಪಾಲ್ಗೊಂಡಿರುತ್ತಾರೆ ಎಂದರು. ನಮ್ಮ ಮಕ್ಕಳು ಲೌಕಿಕ ಹಾಗೂ ಧಾರ್ಮಿಕ ವಿದ್ಯಾಭ್ಯಾಸಗಳಲ್ಲಿ ಆದಷ್ಟು ಮುಂದುವರಿಯಬೇಕು ಎಂದು ತಿಳಿಸಿದರು. ನಂತರ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ನೇಮಿರಾಜ ರೈ ಅವರು, ಇಲ್ಲಿಯ ಅಲ್ಪಸಂಖ್ಯಾತರು ಶಾಂತಿಯಿಂದ ಹಾಗೂ ತಾಳ್ಮೆಯಿಂದ ಬಾಳುತ್ತಾರೆ. ಪವಿತ್ರ ಕುರಾನ್ನಲ್ಲಿ ವಿದ್ಯೆಗೆ ಬಹಳಷ್ಟು ಕಡೆ ಪ್ರಾಶಸ್ತ್ಯವನ್ನ ನೀಡಿದೆ. ನಮ್ಮ ಮುಸ್ಲಿಂ ಸಮುದಾಯದ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅಷ್ಟು ಪ್ರಾಮುಖ್ಯತೆಯನ್ನ ನೀಡದೇ ಇರುವುದು ಬೇಸರದ ಸಂಗತಿ ಎಂದರು. ಸಮಾಜ ಇತ್ತಿಂದ ಅವು ಮುಸ್ಲಿಂ ಸಮಾಜ ಬಂದೆ ಬಾರಿ ಸಂತೋಷ ದಾಯಿಕ್ ಬಂದಾಗ ಈ ಅಲ್ಪಸಂಖ್ಯಾತರು ಬಹುಸಂಖ್ಯಾತರನ್ನ ಅವಂಜ ವ್ಯತ್ಯಾಸ ಐತ ಮಿತ್ರ ಪ್ರೆಜರ್ ಅವೇನು ನಮ್ಮ ಏತ್ತು ತಾಳ್ಮೆ ಸಾರಿಗೆ ತೂಂದು ಕೂಡು ಬದುಕೊಡು ಬಂದ್ಬಿಡೇನೆ ನಮ್ಮ ಊರು ಪರ ಊರು ಹೋಗೋದು ಅವಳು ದೂರೋಡು ಇಲ್ಲನೆ ನಮ್ಮ ಇಲ್ಲ ನಮ್ಮ ಪಿದಾಯ್ದು ದೂರೋಡು ತಂದು ಆ ಇಲ್ಲ ತಾಳ್ಮೆಗೆ ಶಾಂತಿ ಇಪ್ಪುನ ಮಹಾಮಲ್ಲ ಒಂಜಿ ಮಿಕಲ್ನ ಒಂಜಿ ಅವೊಂಜಿ ಮಿಕಲ್ನ ಕ್ರಿಯೆ ನಿಜವಾದ ಒಂಜಿ ಮೆಚ್ಚುಡೈನ ಅವು ಮಿತ್ತಗಳ ಅಂಚನೆ ಇಪ್ಪಡು ತಾಳ್ಮೆಗೆ ಏಪಲ ಕೊನೆ ವಿದ್ಯೆ ಜ್ಞಾನ ನಿಖಿಲ ಧರ್ಮಗಳು ಅಲ್ಲ ಭಕ್ತಿನ ಪಾತ್ರದಾದ ಬಂದಾಗ ನಿಖಿಲು ಜ್ಞಾನ ಸಂಪಾದನೆ ಮಾಡ್ಕೊಂಡು ನೆಟ್ಟು ಅಂಜು ಪುಣ್ಯ ಬಂದಿನ ಭೇದ ಪರದಲ್ಲಿ ಆ ಜ್ಞಾನ ಸಂಪಾದನೆ ಮಾಡ್ತಿದ್ದು ಅವೇನು ಕಟ್ಟೋಣ. ಇದೇ ವೇಳೆ ವಕ್ಫ್ ಬೋರ್ಡಿನ ಅಧ್ಯಕ್ಷರಾದ ಕೆಪಿ ಇಬ್ರಾಹಿಂ ಹಾಗೂ ಧರ್ಮಗುರುಗಳಾದ ಎಸ್ ಅಬ್ದುಲ್ ಬಶೀರ್ ಜಕೌರಿ ಅವರನ್ನ ಸನ್ಮಾನಿಸಲಾಯಿತು. ಪ್ರತಿಭಾವಂತ ಮಕ್ಕಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ವೇದಿಕೆಯಲ್ಲಿ ಮನ್ಮಥ್ ಕುಮಾರ್, ಎಚ್ ಮೊಹಮ್ಮದ್ ಖಾದರ್ ಹಾಜಿ, ಅಬೂಬಕರ್ ಮೊದಲಾದವರು ಉಪಸ್ಥಿತರಿದ್ದರು.